ಇಂದು ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಡೆಯುತ್ತಿದ್ದು ಫಲಿತಾಂಶ ಹೊರಬೀಳಲಿದೆ. ಇದೇ ಹೊತ್ತಲ್ಲಿ ನಟಿ ತ್ರಿಷಾ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದಳಪತಿ ವಿಜಯ್ಗೆ ಇಂದು ಪ್ರಮುಖ ದಿನ, ಏಕೆಂದರೆ ಇಂದು ತಮಿಳುನಾಡು ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದೆ. ವಿಜಯ್ ಅವರು ಟಿವಿಕೆ ಪಕ್ಷದ ಮೂಲಕ ಚುನಾವಣೆ ಸ್ಪರ್ಧಿಸಿದ್ದಾರೆ. ಮತ ಎಣಿಕೆ ಆರಂಭಕ್ಕೂ ಮೊದಲು ತ್ರಿಷಾ ಅವರು ತಿರುಪತಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಈ ವಿಶೇಷ ಪೂಜೆ ದಳಪತಿ ವಿಜಯ್ಗೋಸ್ಕರವೇ ಎನ್ನುವ ಪ್ರಶ್ನೆ ಮೂಡಿದೆ. ಈ ವಿಷಯ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಇಂದು ತ್ರಿಷಾ ಜನ್ಮದಿನ, ಈ ಕಾರಣಕ್ಕೂ ಅವರು ತಿರುಪತಿಗೆ ತೆರಳಿದ್ದಾರೆ ಎನ್ನಲಾಗುತ್ತಿದೆ. ಬಾಬು ಮಾ ಇಟ್ರಾ ಇಟ್ರಾ அப்படியே வந்துடுங்கம்மா. Walking back. Exercise. Thank you. ಮೇಡಮ್ ಕೊಂಚ ಆಮೇಲೆ ವಾಂಗ ಮೇಡಮ್ ಸರ್. ಇರೋಣ ಮೇಡಮ್ ಮೇಡಮ್ 1 ಸೆಕೆಂಡ್ ಮೇಡಮ್. ಮೇಡಮ್ ಪ್ಲೀಸ್ ಸಿ ಕ್ಯಾಮ್ರಾ ಮೇಡಮ್. ಸೈಡ್ 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 ಫೋಟೋ ದಿ ಏನಿಯಾ ಫೋನ್ ಮುಸ್ಲಾಂ